ವಿರಾಮದೊಳಕ ಮತ್ತೆ ನಮ್ಮ ಡಿವಿಆರ್‌ಗೆ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಅನಘ ಅವರು ಸಾಗದಾಗಿರುವಂತಹ ಒಂದು ಅಮೃತ್ ಫಲ ಅಂತ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಏನು ಅಂತ ಕೇಳೋ. ಎಸ್, ಈಗ ಸ್ಪೆಷಲಾಗಿ ಕಾಯಿದು ಚಟ್ಟಂಬಡೆ ಮಾಡ್ತೀವಿ. ಕಾಯಿ ಚಟ್ಟಂಬಡೆ ಅಲ್ಲ? ಓಕೆ, ಸ್ಟಾರ್ಟ್ ಮಾಡೋಣ. ಅಂದರೆ ಕಾಯಿ ಚಟ್ಟಂಬಡೆ ತಿಳಿದ್ರೆ ಹೇಗೆ? ಅಂದರೆ ಈಗ ನಾರ್ಮಲ್ ಆಗಿ ಚಟ್ಟಂಬಡೆ ತಿಳಿದ್ರೆ ಹೌದು, ಹೇಗೆ? ಯಾವುದು ಬೇಳೆ ಇದೆಲ್ಲ ಮಾಡ್ತೀವಿ? ಕಡಲೆಬೇಳೆ ಇದ್ರದ್ದೆಲ್ಲ. ಕಾಯಿ ಚಟ್ಟಂಬಡೆ ಅಂದ್ರೆ ಈಗ ನಾವು ಪಾಯಸಕ್ಕೆಲ್ಲ ಕಾಯಿ ಹಾಲು ತೆಗಿತೇವೆ. ಹೌದು. ಕಾಯಿ ಹಾಲು ತೆಗೆದ ನಂತರ ಅಲ್ಲಿ ಕಾಯಿ ತುರಿ ಒಂದು ಉಳಿತದೆ. ಹೌದು, ಅದರಿಂದ ಅದು ವೇಸ್ಟ್ ಮಾಡಿದ್ರೆ ಚಟ್ಟಂಬಡೆ. ಓ, ಈಗ ನಾವು ನಾರ್ಮಲ್ ಆಗಿ ಅದನ್ನೆಲ್ಲ ಹೇಗೆ ದನಕ್ಕೆ ಹಾಕೋದು, ಬಿಸಾಡುದು, ಅದನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ ಅದರಿಂದ ಚಟ್ಟಂಬಡೆ. ಓಕೆ, ಅದು ಸಪ್ಪೆ ಸಪ್ಪೆ ಇರುವಲ್ಲ, ಹೇಗೆ ಇರುತ್ತಾ? ಅದು ಚೆನ್ನಾಗಿರುತ್ತಾ? ಹೌದು. ಓಕೆ, ಸ್ಟಾರ್ಟ್ ಮಾಡೋಲ್ಲ ಹಾಗಾದ್ರೆ. ಈಗ ಕಾಯಿ ತುರಿ ತಗೊಂಡಿದ್ದಾನೆ. ಓಕೆ, ನೀವು ಆ್ಯಕ್ಚುಲಿ ಹಾಗಾದ್ರೆ ಈಗ ಅಮೃತ್ ಫಲಕ್ಕೆ ಏನು ಕಾಯಿ ಹಾಲು ಯೂಸ್ ಮಾಡಿದ್ರಲ್ಲ, ಅದರಿಂದ ಕಾಯಿ ತುರಿಯಿಂದ. ಇದು ನೋಡಿ, ಎಲ್ಲ ಮನೆಯಲ್ಲಿ ಈಗ ಪಾಯಸ ಎಲ್ಲ ತೆಂಗಿನಕಾಯಿ ಹಾಕಿ ಪಾಯಸ ಮಾಡಿದ್ರೆ ಈ ಥರ ಒಂದು ಚಟ್ಟಂಬಡೆ ಮಾಡ್ಕೊಳ್ಬೋದು. ಮಧ್ಯಾಹ್ನ ಪಾಯಸ ಮಾಡಿದ್ರೆ ಸಂಜೆ ಅದರಿಂದ ಚಟ್ಟಂಬಡೆ ಮಾಡಿ. ಇದಕ್ಕೀಗ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಅಕ್ಕಿ ಹಿಟ್ಟು 1 ಕಪ್ನಷ್ಟು ಬೇಕಾಗುತ್ತಾ? ಹೌದು. ಓಕೆ, ಅದಾದ ನಂತರ 1 ಕಪ್ ಕಡಲೆ ಹಿಟ್ಟು. ಕಡಲೆ ಹಿಟ್ಟಂತೂ ಹಾಕಲೇಬೇಕಲ್ಲ? ಹೌದು. ಕಾಯಿ ತುರಿ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ. ಇಷ್ಟನ್ನು ಈಗ ಚೆನ್ನಾಗಿ ಕಲಿಸ್ಬೇಕಾ? ಹಾಂ. ಈಗ ಈರುಳ್ಳಿ ಅಲ್ಲ? ಇದನ್ನು ಒಂದು 2 ನಿಮಿಷ, ಒಂದು ಈರುಳ್ಳಿ ಅಲ್ಲ? 2. ಈಗ ಕರಿಬೇವು ಅಲ್ಲ? ಅದನ್ನು ಸಣ್ಣ ಹೆಚ್ಚಿ. ಕೊತ್ತಂಬರಿ ಸೊಪ್ಪು ಲಾಸ್ಟ್ ಹಾಕ್ತೀರಾ? ಹಾಂ. ಈಗ ಶುಂಠಿ. ಕಾಯಿ ಮೆಣಸು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ಸ್ವಲ್ಪ ಖಾರ ಇರಲಿ ಅಂತ ಹೇಳಿದ್ರೆ ಬೇಕಂತಲ್ಲ? ಹೌದು. ಚಟ್ಟಂಬಡೆಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಹೌದು. ಈಗ ಚೂರು ಹಿಂಗೆ ಹಾಕೊಳ್ತೀವಿ. ಈಗ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೇನೆ. ಇಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಹಾಕಬೇಕು ಅಂತಿಲ್ಲ, ನೀರು ಮತ್ತೆ ನೋಡಿ ಹಾಕ್ಕೊಳ್ಬೋದು. ಅಂದರೆ ಈಗ ನೀರುಳ್ಳಿಯಲ್ಲಿ ಇರ್ತದೆ, ಕಾಯಿ ಇದ್ರಲ್ಲಿ ಸ್ವಲ್ಪ ಇರ್ತದೆ. ಕಾಯಿಯಲ್ಲಿ ನೀರು ಇರುತ್ತಲ್ಲ, ಸ್ಪೂನಿಗಿಂತ ಕಾಯಿಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ನಾವು ಆಯಿಲ್ ಅಂತೂ ಬಿಸಿ ಇಡೋದ? ಆಯಿಲ್ ಅಷ್ಟೊತ್ತು ಹೀಟ್ ಇಡಿ ಹಾಕೋದಾ? ಈಗ ಡ್ರೈ ಇದೆ. ಬೇಕಿದ್ರೆ ಸ್ವಲ್ಪ ನೀರು ಹಾಕೊಳ್ಬೋದು, ಸ್ವಲ್ಪ ಅಂಟು ಬರಲಿಕ್ಕೆ ಮಾತ್ರ ಸ್ವಲ್ಪ. ಚಟ್ಟಂಬಡೆ ಬಂದಾಗ ಜಾಸ್ತಿ ನೀರು ಕೂಡ ಇರಬಾರ್ದು. ಹೌದು, ನೀರು ಹಾಕಿದ್ರೆ ಬರ್ತದೆ ನಮ್ಗೆ ಕಮ್ಮಿ. ನೀರು ಹಾಕಲಿಕ್ಕೆ ಸ್ವಲ್ಪ ಕಮ್ಮಿ ಸಿಗ್ತದೆ, ಯಾಕಂದರೆ ಕಾಯಿ ಇದರಲ್ಲಿ ನೀರು ಇರುತ್ತೆ ಅಂತಲ್ಲ. ಓಕೆ, ಮಿಕ್ಸಿಂಗ್ ಆಗಿದೆ. ಈಗ ಎಣ್ಣೆ ಸಾಕಾಗುತ್ತಾ? ಈಗ ಎಣ್ಣೆ ಸಹ ಹೀಟ್ ಆಗಿದೆ. ಎಣ್ಣೆ ಕೂಡ ಬೆಚ್ಚ ಆಗ್ತಾ ಉಂಟು. ಹೌದು. ಈಗ ಚಟ್ಟಂಬಡೆ ಶೇಪ್ ಮಾಡಿ ಟೈಮಲ್ಲ, ಮೆಣಸೆಲ್ಲ ಹಾಕಿದ ಕಾರಣ ಸ್ವಲ್ಪ ಅದರಲ್ಲಿ ಬ್ಲ್ಯಾಕ್ ಕಾಣ್ತಾ ಉಂಟಲ್ಲ? ಇಲ್ಲ ಇದ್ರೆ ಪ್ಲೇನ್ ಆಗಿ ಕಾಣ್ತದೆ. ಬೇಕಿದ್ರೆ ಬೀನ್ಸ್ ಕ್ಯಾರೆಟ್ ಅನ್ನು ಫ್ರೈ ಮಾಡಿ ಸಾಕ್ಬೋದು, ವೆಜ್ಜೀಸ್. ಬೀನ್ಸ್ ಅನ್ನೋಲ್ಲ? ಓಕೆ, ಎಲ್ಲವನ್ನ ಒಮ್ಮೆ ಹಾಕ್ತಿರಲ್ಲ? ಹೌದು. ಈಗ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಹಾಕ್ಬೇಕಲ್ಲ? ಇದೆಲ್ಲ ಟೀ ಟೈಮ್ ಅಲ್ಲ? ಟೀ ಟೈಮ್ ಜೊತೆಗೆಲ್ಲ ಇದು ಒಳ್ಳೆ ಆಗ್ತದೆ. ಸ್ವಲ್ಪ ಖಾರ ಹಾಕಿದ ಕಾರಣ ಊಟಕ್ಕೆ ಕೂಡ ತಗೊಳ್ಬೋದಾ? ತಗೊಳ್ಬೋದು ಅಲ್ಲ? ಇದೀಗ ಕಾಯ್ತು. ಓಕೆ, ರೆಡಿ ಆಯಿತು. ಪ್ಲೇಟಿಗೆ ಶಿಫ್ಟ್ ಮಾಡಿ. ಅಷ್ಟು ಬಂದರೆ ಸಾಕಾಗುತ್ತಲ್ಲ? ಹೌದು. ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತುಂಟಲ್ಲ? ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಇನ್ನು ಸರ್ವ್ ಮಾಡೋದಲ್ಲ? ಸರ್ವ್. ಈಗ ಕಾಯಿ ಚಟ್ಟಂಬಡೆ ರೆಡಿ ಅಲ್ಲ? ಕಾಯಿ ಚಟ್ಟಂಬಡೆ ಅಲ್ಲ? ಓಕೆ, ಕಾಯಿ ಅಂತ ಹೇಳಿದರೆ ನಾವು ಹಾಲು ತೆಗೆದ ಕಾಯಿಯನ್ನು ಯೂಸ್ ಮಾಡಿದ್ದೇವೆ. ಚೆನ್ನಾಗಿ ಬಂದಿದೆ, ನೋಡ್ಲಿಕ್ಕಂತೂ ಗಮತ್ ಕಾಣ್ತುಂಟು. ಟೇಸ್ಟ್ ಅಂತೂ ಸೂಪರ್ ಇರ್ಬೋದು ಕಾಣ್ತುಂಟು. ಓಕೆ, ಟೇಸ್ಟ್ ನೋಡಲ್ಲ ಇದ್ರೆ? ನೋಡು.
ಓಕೆ, ಅನಘ ಅವರು ಸಾಕಾಗುವಂತಹ ಕಾಯಿ ಚಟ್ಟಪಡೆ ರೆಡಿ ಮಾಡಿ ಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಕಾಯಿ ಚಟ್ಟಂಬಡೆ ತಯಾರಿಸುವ ವಿಧಾನ. ಮೊದಲಿಗೆ ತೆಂಗಿನ ಹಾಲು ತೆಗೆದ ತುರಿಗೆ 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸು, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸಿಕೊಳ್ಳಿ. ಆನಂತರ ವಡೆ ರೀತಿ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಕಾಯಿ ಚಟ್ಟಂಬಡೆ ಸವಿಯಲು ಸಿದ್ಧ. ಓಕೆ, ಆಲ್ಮೋಸ್ಟ್ 2 ಡಿಶ್ ಕೂಡ ರೆಡಿಯಾಗಿದೆ. ಒಂದು ನೀವೇನು ಹೇಳಿದ್ರಿ? ಅಮೃತ ಫಲ. ಇನ್ನೊಂದು ಕಾಯಿ ಚಟ್ಟಂಬಡೆ ಅಲ್ಲ. ಫಸ್ಟಿಗೆ ಅಮೃತ ಫಲ ನೋಡೋಣ. ಓಕೆ, ಇದು ಹೆಸರಿಗೆ ಹೇಳಿದಾಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಇದು ಏನು ಖಾಲಿ ಹಾಲಿಂದ ಮಾಡಿದ್ದು ಅಂತ ಹೇಳ್ಬೋದಲ್ಲ, ಸಕ್ಕರೆ ಮತ್ತು ಹಾಲು. ಇದು ಆ್ಯಕ್ಚುಲಿ ನಾವು ಸ್ವಲ್ಪ ಇದು ಡ್ರೈ ಥರ ಬರುತ್ತೆ, ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತಲ್ಲ. ಸ್ವಲ್ಪ ಕಮ್ಮಿ ಇದು ಮಾಡಿದರೆ ಸಾಫ್ಟ್ ಆಗಿ. ಹೌದು, ಇದು ಹೀಗೂ ಕೂಡ ಚೆನ್ನಾಗಿದೆ, ಟೇಸ್ಟಿಯಾಗಿ ಬಂದಿದೆ. ನಾರ್ಮಲ್ ಆಗಿ ಈ ಥರದೆಲ್ಲ ಈಸಿಯಲ್ಲಿ ಅಲ್ಲ, 2 ಹಾಲುಗಳನ್ನು ತೆಂಗಿನ ಹಾಲು ಮತ್ತು ನಾರ್ಮಲ್ ಹಾಲು ಯೂಸ್ ಮಾಡಿ ಮಾಡುವಂಥದ್ದು ಈಸಿಯಾಗಿ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು. ಟೈಮ್ ಮಾತ್ರ ಸ್ವಲ್ಪ ಜಾಸ್ತಿ ತಗೊಳ್ತದೆ. ಓಕೆ, ಈಗ ಇನ್ನೊಂದು ಕಾಯಿ ಚಟ್ಟಂಬಟ್ಟಲ್ಲ, ಇದಂತೂ ಗಮ್ಮತ್ತು ಅನ್ನೋದು ತಗೊಳ್ಳಿ. ಇದು ಆ್ಯಕ್ಚುಲಿ ಗೊತ್ತೇ ಆಗಲ್ಲ ನೋಡಿ, ನಾವು ಏನು ಹಾಲು ತೆಗೆದ ಕಾಯಿಂದ ಮಾಡಿದ್ವಿ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗ. ಇಲ್ಲಾಂದರೆ ಟೇಸ್ಟ್ ಅಂತೂ ಗಮ್ಮತ್ತು ಬಂದು. ಈಗ ನಾರ್ಮಲ್ ಆಗಿ ನಾವು ಎಲ್ಲ ಫಂಕ್ಷನಲ್ಲಿ ಸ್ವೀಟ್ ಅಂತೂ ಮಾಡಿರ್ತೇವೆ, ಆವಾಗ ತೆಂಗಿನ ಹಾಲು ಯೂಸ್ ಮಾಡಿದರೆ ಅದರ ಕಾಯನ್ನು ಈ ಥರ ಯೂಸ್ ಮಾಡ್ಕೊಳ್ಳೋದಿಲ್ಲ. ಚೆನ್ನಾಗಿದೆ, ಟೇಸ್ಟಾಗಿದೆ. ಟೀ ಟೈಮ್ಗೆಲ್ಲ ಇದು ಬೆಟರ್ ಅಲ್ಲ. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ಓಕೆ, ನಮಗೆ ಕೂಡ ಖುಷಿ. ಈ ಥರ ಸ್ಪೆಷಲ್ಲಾಗಿ 2 ಡಿಶ್ ನೀವು ಹೇಳಿಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲ್ಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ಶಶಿ ಇದ್ದಲ್ಲಿ ಕೊಳೆಯ ಮಾತಿರಲಿ ಅಂತ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಅನಘ ಅವರು ಸಾಕಾಗಿರುವಂತಹ ಅಮೃತ ಫಲ ಮತ್ತು ಸ್ಪೆಷಲ್ಲಾಗಿ ಕಾಯಿಯ ವಡೆ, ತೆಂಗಿನಕಾಯಿಯ ವಡೆಯನ್ನು ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದು ಜೊತೆಗೆ ನಾ ಇಲ್ಲಿಗೆ ನಿಂತಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.